ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಗ್ರಾಮಸ್ಥರಿಗೆ ಈ ಹಿಂದೆ ನೀಡುತ್ತಿದ್ದ ವಿನಾಯಿತಿ ರದ್ದುಗೊಳಿಸಿರುವ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಜಮಾಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಸ್ಥಳೀಯ ಗ್ರಾಮಸ್ಥರ ವಾಹನಗಳಿಗೆ, ಶಿಕ್ಷಣ ಸಂಸ್ಥೆಯ ಶಾಲಾ ವಾಹನಗಳಿಗೆ ಈ ಮೊದಲಿನಿಂದಲೂ ಸ್ಥಳೀಯ ವಾಹನಗಳಿಗೆ ನೀಡುತ್ತಿರುವ ವಿನಾಯಿತಿಯನ್ನು ಮುಂದುವರಿಸುವ ಬಗ್ಗೆ ನಿರ್ದೇಶಿಸಬೇಕಾಗಿ ಕೋರಲಾಗಿದೆ. ಅಲ್ಲದೆ ಸದ್ರಿ ಗ್ರಾಮಕ್ಕೆ ಸಂಪರ್ಕಿಸುವ ಲೋಕೋಪಯೋಗಿ ಇಲಾಖೆಯ ರಸ್ತೆಗೆ ಪರ್ಯಾಯವಾಗಿ ಟೋಲ್ ಅಳವಡಿಸಲಾಗಿದ್ದು, ಸದ್ರಿ ಟೋಲ್ ಅನ್ನು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಪೂರ್ವಾನುಮತಿ ಪಡೆದುಕೊಂಡಿರುವುದಿಲ್ಲ. ಟೋಲ್ನಲ್ಲಿ ಗ್ರಾಮಸ್ಥರ ವಾಹನಗಳಿಗೆ ವಿನಾಯಿತಿ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿಯಲ್ಲಿ ಟೋಲ್ ಪ್ಲಾಜಾದ ಅಕ್ಕಪಕ್ಕದಲ್ಲೇ ಘನ ವಾಹನಗಳು ನಿಲ್ಲುವುದರಿಂದ ರಸ್ತೆ ದಾಟುವ ವಾಹನ ಸವಾರರಿಗೂ ಹಾಗೂ ಪಾದಚಾರಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ನೀಡುತ್ತೇವೆ. 7 ದಿನಗಳಲ್ಲಿ ಸಮಸ್ಯೆ ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶರಣಕುಮಾರ್ ಮಟ್ಟು, ರೋಷನ್ ಡಿ ಕಾಂಚನ್, ಪವಿತ್ರ ಗಿರೀಶ್ ಹೇಳಿದ್ದಾರೆ. ನಮ್ಮ ಗ್ರಾಮಸ್ಥರಿಗೆ ಯಾವೆಲ್ಲ ರೀತಿಯ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ದಿನನಿತ್ಯ ನಾವು ದಿನಪತ್ರಿಕೆಗಳಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಹೆಜಮಾಡಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಗ್ರಾಮಸ್ಥರಿಗೆ ಆಗ್ತಿರುವಂತಹ ತೊಂದರೆಗಳನ್ನು ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೇನು ಸಾಮಾನ್ಯ ಸಭೆಯಲ್ಲಿ ಬಂದಂತಹ ಅರ್ಜಿಗಳನ್ನು ಪರಿಶೀಲಿಸಿ ಅವರ ಗ್ರಾಮಸ್ಥರ ಒಂದು ಆಗ್ರಹದ ಮೇರೆಗೆ ನಾವು ಟೋಲ್ ಪ್ಲಾಜಾದ ಪ್ರಬಂಧಕರನ್ನು ಸಂಪರ್ಕಿಸಿದಾಗ ಅವರು ಬಹಳಷ್ಟು ಉಡಾಫೆಯ ಮಾತಿನಿಂದ ನಮಗೆ ತುಂಬ ನೋವಾಗಿದೆ. ಯಾಕಂತ ಹೇಳಿದರೆ ನಮ್ಮದು ಗ್ರಾಮ ಇಲ್ಲಿಯ ಏನು ನಾವು ಗ್ರಾಮ ಸರ್ಕಾರ ಅಂತ ಹೇಳ್ತೇವ ಗ್ರಾಮ ಪಂಚಾಯತನ್ನು, ಅದಕ್ಕೆ ಒಂದು ಜನರ ಸಮಸ್ಯೆಯನ್ನು ನಮಗೆ ಸರಿಪಡಿಸುವಂಥ ಅವಕಾಶವೇ ಇಲ್ಲದ ಹಾಗಾಗಿದೆ ಈ ಒಂದು ವ್ಯವಸ್ಥೆಯಲ್ಲಿ. ಹಾಗಾಗಿ ನಾವು ಬಹಳಷ್ಟು ಬಾರಿ ಅವರಿಗೆ ಪಂಚಾಯತ್ನಿಂದ ಮನವಿ ಮಾಡಿಕೊಂಡಿದ್ದೇವೆ. ಖುದ್ದು ಅವರನ್ನೇ ಪಂಚಾಯತ್ನ ಒಂದು ವಿಶೇಷ ಸಭೆಗೆ ಅವರನ್ನು ನಾವು ಕರೆಸಿಕೊಂಡು ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಅಲ್ಲಿ ಚರ್ಚಿಸಿಕೊಂಡು, ಯಾವುದೇ ದಾರಿದೀಪ ಇರ್ಬೋದು, ಅಲ್ಲಿ ನಿನ್ನೆ ಕೂಡ ಒಂದು ಇಲ್ಲಿ ಆಕ್ಸಿಡೆಂಟ್ ಆಗಿ 2 ಜೀವ ಹೋಗುವಂತಹ ಪರಿಸ್ಥಿತಿ ಆಗಿದೆ. ಅದೆಷ್ಟೋ ವಾಹನಗಳಲ್ಲಿ ನಿಂತರೆ ಜನರಿಗೆ ಇರ್ಬೋದು ಅಥವಾ 2 ವೀಲರ್ 2 ದ್ವಿಚಕ್ರ ವಾಹನದಲ್ಲಿ ಹೋಗುವವರಿಗೆ ರಸ್ತೆ ದಾಟಲಿಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದನ್ನು ಬಹಳಷ್ಟು ಬಾರಿ ನಾವು ಪೊಲೀಸ್ ಇಲಾಖೆಯವರಾಗಿ ಕೂಡ ಈ ಒಂದು ಮಾಹಿತಿಯನ್ನು ನೀಡಿದ್ದೇವೆ. ಯಾವಾಗ ಪೊಲೀಸ್ನವರಲ್ಲಿ ಬಂದು ನಿಲ್ತಾರ ಆವಾಗ 2 ದಿವಸ ಅಲ್ಲಿ ಏನು ಸಮಸ್ಯೆ ಇರುವುದಿಲ್ಲ. ಮತ್ತೆ 3ನೇ ದಿನದಿಂದ ಪುನಃ ಈ ಒಂದು ಸಮಸ್ಯೆಗಳು ಧ್ವನಿಸ್ತಾ ಇದೆ. ಹಾಗಾಗಿ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಹೋದರೆ ಗ್ರಾಮ ಪಂಚಾಯತ್ಗೆ ಏನು ಅಧಿಕಾರ ಇದೆ, ನಮ್ಮನ್ನೇ ಗೂಂಡಾಗಿರಿ ಮಾಡಲಿಕ್ಕೆ ಬಂದಿದ್ದೇವೆ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿದೆ. ಕಂಪನಿಯವರು ಈ ಟೋಲನ್ನು ಶುರು ಮಾಡಿದ ದಿನದಿಂದ ನಮ್ಮ ಹೆಜಮಾಡಿ ಗ್ರಾಮಸ್ಥರಿಗೆ ಮತ್ತು ಇಲ್ಲಿಯ ಸ್ಥಳೀಯವಾಗಿ ನಮ್ಮ ಯಾಕೆಂದರೆ ಉಡುಪಿ ಜಿಲ್ಲೆಯ ಗಡಿಭಾಗ ಎನ್ನುವಂಥದ್ದು ಹೆಜಮಾಡಿ. ಈ ಗಡಿಭಾಗದಲ್ಲಿ ನಾವು 80%ಕ್ಕಂತೂ ಹೆಚ್ಚು ಜನ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವಲಂಬಿಸಿದ್ದೇವೆ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಸ್ಕೂಲ್ ಬಸ್ ಮುಖಾಂತರ ಇಲ್ಲಿಂದ ತೆರಳುವಂಥದ್ದು. ಇದಕ್ಕೋಸ್ಕರ ನಾವು ಇಂದಿನ ಬಾರಿ ಆ ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿ ಟೋಲ್ನ ಅಧಿಕಾರಿಗಳನ್ನು ಕರೆದು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ನಮಗೆ ವಿಶೇಷವಾಗಿ ರಿಯಾಯಿತಿ ನೀಡ್ತಿದ್ರು. ಈ ದಿನ ಆ ಟೋಲ್ಗಳನ್ನು KKR ಕಂಪನಿಗೆ ಹಸ್ತಾಂತರಿಸಿದ ನಂತರ ಅಲ್ಲಿಗೆ ಪ್ರಬಂಧಕರಾಗಿ ಬಂದಂಥ ತಿಮ್ಮಯ್ಯ ಎಂಬುವರು ವಿಶೇಷವಾಗಿ ಗ್ರಾಮಸ್ಥರಿಗೆ ನಿತ್ಯ ಕಿರುಕುಳವನ್ನು ನೀಡುವುದನ್ನು ಪ್ರಾರಂಭಿಸಿದರು. ಅವರನ್ನು ಕೂಡ ನಾವು ವಿಶೇಷವಾಗಿ ನಮ್ಮ ಸಾಮಾನ್ಯ ಸಭೆಗೆ ಕರೆದಿದ್ವಿ. ಅಲ್ಲಿ ಕೂಡ ಬಂದು ನಮಗೆ ಮತ್ತೆ ಇನ್ನೂ ಈ ರೀತಿ ಆಗುವುದಿಲ್ಲ ಅಂತ ಕ್ಷಮಾಪಣೆಯನ್ನು ಕೇಳಿ ನಮ್ಮೊಂದಿಗೆ ಸಹಕರಿಸ್ತಿದ್ರು. ಕೆಲವು ಈಗ ಕಳೆದ 1 ತಿಂಗಳಿಂದ ಪುನರಪಾಗಿ ಹೆಜಮಾಡಿ ಗ್ರಾಮಸ್ಥರಿಗೆ ಕಿರುಕುಳವನ್ನು ನೀಡುವಂಥ ವ್ಯವಸ್ಥೆ ಆಗಿದೆ. ಅದಲ್ಲದೆ ಯಾರು ಇಲ್ಲಿ ಸ್ಥಳೀಯವಾಗಿದ್ದುಕೊಂಡು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಈ ಗ್ರಾಮದ ಯಾರನ್ನಾದರೂ ಫ್ರೀಯಾಗಿ ಬಿಟ್ಟೆ ಅಂತ ಹೇಳಿದರೆ ಅವರ ಆ ಸಂಬಳದಿಂದ ಆ ಒಂದು ಮೊತ್ತವನ್ನು ಕಡಿತಗೊಳಿಸುವಂಥ ಹುನ್ನಾರ ಆ ಸಿಬ್ಬಂದಿಗಳು ಕೂಡ ಮೊನ್ನೆ ನಡೆದ ಸಾಮಾನ್ಯ ಸಭೆಗೆ ಬಂದು ನಮಗೆ ಅವರ ಮನವಿಯನ್ನು ನೀಡಿದರು. ಆದ್ದರಿಂದ ಇಡೀ ಗ್ರಾಮಸ್ಥರ ಪರವಾಗಿ ನಾವು 21 ಮಂದಿ ಸದಸ್ಯರು ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ನಿನ್ನೆಯ ದಿನಾಂಕ 30ನೇ ತಾರೀಕಿನಂದು ನಾವು ಆ ಟೋಲ್ ಸಿಬ್ಬಂದಿಯವರನ್ನು ವಿಚಾರಿಸಲಿಕ್ಕಾಗಿ ವಿಶೇಷವಾಗಿ ನಮ್ಮ ಎಲ್ಲ ಸದಸ್ಯರು ಈ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಆ ಟೋಲ್ಗೆ ಹೋಗಿದ್ವಿ. ಆ ಟೋಲ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ತಿಮ್ಮಯ್ಯ ಎಂಬವರು ನಮ್ಮೊಂದಿಗೆ ಉಡಾಫೆಯಾಗಿ ವರ್ತಿಸಿ ಅಧ್ಯಕ್ಷರಿಗೆ ಅದೇ ರೀತಿ ಸದಸ್ಯರಿಗೆ ಯಾವುದೇ ಒಂದು ಗೌರವವನ್ನು ಕೊಡದೆ ನಾನು ನಿಮ್ಮೆಲ್ಲರನ್ನು ಕಾನೂನು ಮುಖಾಂತರ ನೋಡಿಕೊಳ್ಳುತ್ತೇನೆ ಎಂಬಂಥದ್ದು ಮಾತುಗಳನ್ನು ಹೇಳಿದ್ದಕ್ಕಾಗಿ ನಮಗೆ ನಮ್ಮ ಗ್ರಾಮಸ್ಥರಿಗೆ ನಮಗೆ ನ್ಯಾಯ ಕೊಡುವಂಥ ಆದ್ಯತೆ ನಾವೆಲ್ಲ ಚುನಾವಣೆಯಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳಿದ್ದೇವೆ. ಈ ಗ್ರಾಮದ ನಾಗರಿಕರಿಗೆ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡಲಿಕ್ಕೆ ಗ್ರಾಮ ಪಂಚಾಯತ್ ಬದ್ಧ ಇದೆ ಎನ್ನುವಂಥ ನೆಲೆಯಲ್ಲಿ ಕೂಡಲೇ ನಮ್ಮಿಂದ ಏನಾಗ್ತದೆ ತಾತ್ಕಾಲಿಕವಾಗಿ ಈಗಾಗಲೇ ನಾನಿಲ್ಲಿ ನಿಮಗೆ ತೋರಿಸ್ತೇನೆ. ನಾನು
ಆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಈಗಾಗಲೇ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಿದ್ದೇನೆ. ನಮ್ಮ ಹೆಜಮಾಡಿಗೆ ಗ್ರಾಮಕ್ಕೆ ಬರುವಂಥ ಲೋಕೋಪಯೋಗಿ ಇಲಾಖೆ ರಸ್ತೆಗೆ ಅಕ್ರಮವಾಗಿ ಟೋಲನ್ನು ಅಳವಡಿಸಿದ್ದಾರೆ. ಆ ಟೋಲನ್ನು ಯಾಕೆ ಅಳವಡಿಸಿದ್ದಾರೆ ಅನ್ನೋದು ನಮ್ಮಿಂದ ಯಾವುದೇ ಒಂದು ಮಾಹಿತಿ ಇಲ್ಲ, ನಮಗೆ ಯಾವುದೂ ಇಲ್ಲ. ಆದರೂ ಕೂಡ ನಾವು ಒಂದು ಒಳ್ಳೆಯ ವ್ಯವಹಾರ ಕ್ಷೇತ್ರ ಅದು ನಡೀಲಿಕ್ಕಿದೆ, ನಮಗೆ ಪಂಚಾಯತ್ಗೂ ಕೂಡ ಆದಾಯ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಇಷ್ಟವರೆಗೆ ಸುಮ್ಮನೆ ಇದ್ರಿ. ಈಗ ನಮಗೆ ಹೆಜಮಾಡಿ ಗ್ರಾಮದಲ್ಲಿ ಇರುವಂಥ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಈ ಟೋಲ್ ಗೇಟ್ ಯಾವಾಗಿಂದ ಪ್ರಾರಂಭ ಆಯಿತು ಅಂದಿನಿಂದ ಸಮಸ್ಯೆಗಳೇ ನಮಗೆ ಇಲ್ಲಿ ಸಾಕಾಗಿ ಹೋಗಿದೆ. ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಮಗೆ ಫ್ರೀ ಕೊಡ್ತೇನೆ ಅಂತ ಮಾತಿನಲ್ಲಿ ಭರವಸೆ ಕೊಡ್ತಾರೆ, ಆದರೆ ಪ್ರತಿ ಗಾಡಿ ಹೋಗುವಾಗ ಟೋಲ್ ಗೇಟ್ನಲ್ಲಿ ನಮಗೆ ಫಾಸ್ಟ್ಯಾಗಲ್ಲಿ ಅಮೌಂಟನ್ನು ಕಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಮುಖ್ಯ ಸಮಸ್ಯೆ ಅಂತ ಹೇಳಿದರೆ ಅಲ್ಲಿ ರಸ್ತೆ ಬದಿಯಲ್ಲಿ ಭಾಳಷ್ಟು ಗಾಡಿಗಳನ್ನು ನಿಲ್ಲಿಸ್ತಾರೆ ಮತ್ತು ಎಷ್ಟೋ ಬಾರಿ ಅಲ್ಲಿ ಅನಾಹುತಗಳು ಆಗಿದೆ. ಅದನ್ನು ಸರಿಪಡಿಸಬೇಕು, ಅಲ್ಲಿ ವಾಹನಗಳನ್ನು ನಿಲ್ಲಲು ಅವಕಾಶ ಕೊಡಬಾರ್ದು ಅಂತ ಈಗಾಗಲೇ ನಾವು ಟೋಲ್ ನಿರೀಕ್ಷಕರ ಹತ್ರ ನಾವು ಮನವಿಯನ್ನು ಮಾಡಿದ್ದೇವೆ. ಯಾವುದೇ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರೇಷ್ಮಾ ಎ ಮೆಂಡನ್, ಉಪಾಧ್ಯಕ್ಷರಾದ ಮೋಹನ್ ಸುವರ್ಣ, ಪವಿತ್ರ, ಗಿರೀಶ್, ಶಿವಕುಮಾರ್, ಸುಗುಣ, ಸರೀನಾ, ನ್ಯಾನ್ಸಿ ಡಿ ಅಲ್ಮೇಡಾ, ಸಂಪಾ, ಪಾಂಡುರಂಗ, ಸಿಕರ್ಖೇರ, ನೀಲೇಶ್ ಸುವರ್ಣ, ಶರಣ್ ಕುಮಾರ್ ಮಟ್ಟು, ಪ್ರಸಾದ್ ಬಿ ಹೆಜಮಾಡಿ, ವಸಂತಿ, ಮೊಹಮ್ಮದ್ ಕಬೀರ್, ನಿರ್ಮಲಾ, ನಳಿನಿ ಎಸ್ ಕೋಟ್ಯಾನ್, ಸುಜಾತಾ, ಫರೀದಾ, ರೋಷನ್ ಡಿ ಕಾಂಚನ್ ಹಾಗೂ ಜನಾರ್ದನ ಕೋಟ್ಯಾನ್ ಮತ್ತು ಬಬಿತಾ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಉಡುಪಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.